ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆರು ಏತು ಕಂಪೆನಿಲಿನ ವಹಿವಾಟುದಾತೆ ದಿಂಜಪಣವನ್ನು ಸಂದುನಕ್ಲಿಗ್ ದಾನ ಮಲ್ಪನವು ಮಲ್ಲಗುಣಾಂದು ಅದಮ್ಯ ಚೇತನ ಪ್ರತಿಷ್ಠಾನದ ಗುರುಕಾರ್ದಿ ಡಾಕ್ಟರ್ ತೇಜಸ್ವಿನಿ ಅನಂತ್ ಕುಮಾರ್ ಪಂತೇರು ಕೋಡೂರದ ಗೋಲ್ಫಿನ್ ಸಿಟಿಟ್ ಎಂಆರ್ಜಿ ಗ್ರೂಪ್ ದ ನಿಲಿಟ್ ಸಹಾಯ ಹಸ್ತ ಯೋಜನೆ ಕಾರ್ಯಕ್ರಮಟು ಆರು ಪಾತೇರಿಯರು ಎಂಆರ್ಜಿ ಗ್ರೂಪ್ ದ ನಿಲಿಟ್ ಆಶಾ ಪ್ರಕಾಶ್ ಶೆಟ್ಟಿ ಸಹಾಯ ಹಸ್ತ ಯೋಜನೆ ನೇತ ಆಜನೇ ವರ್ಷದ ಕಾರ್ಯಕ್ರಮ ಬುಧವಾರ ಕುಡ್ಲ ಕೋಳೂರದ ಗೋಲ್ಡ್ ಫಿಂಚ್ ಸಿಟಿಟ್ ನಡೆತಂಡೆ ಕಾಪು ಶಾಸಕರು ಗುರ್ಮೆ ಸುರೇಶ್ ಶೆಟ್ಟಿ ಮಾತಿರನ್ನ ಎದುಕೊಂಡಿರು ಅದಮ್ಯ ಚೇತನ ಪ್ರತಿಷ್ಠಾನದ ಗುರುಕಾರ್ದಿ ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ಬೆದ್ರದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಎಂ ಮೋಹನ ಆಳ್ವೇರು ಇಂಚ ಬಿನ್ನಿರು ಇತ್ತದು ಕಾರ್ಯಕ್ರಮ ಉದಿಪನಾಂಡು ಆಜನೇ ವರ್ಷದ ಸಹಾಯ ಕೈ ಯೋಜನೆ ಕಾರ್ಯಕ್ರಮಟು ಕಷ್ಟಡುಪ್ಪನಕ್ಲೆಗ್ ಸಾಧಕರು ಬರವು ಕಲ್ಪನಕ್ಲು ಹುಷರಿಜಂದೆ ಇತ್ತಿನಕ್ಲು ಬೊಕ್ಕ ಅಂಗವಿಕಲರಿಗೆ ಎಂಚ 3,000 ಜನಕ್ಕೂ 6 ಕೋಟಿ ರೂಪಾಯಿದತ್ತು ಪಣವನ್ನು ಪಟ್ಟಿರು ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ಪಾತಿರ್ದು ನೂದು ಕೈಟ್ ಸಂಪೊಲಿತದು ಸಾರ ಕೈಟ್ ದಾನ ಪನ್ಪುನವು ನಮ್ಮ ದೇಶದ ಪಾತಿರ ಐಕ್ ಸರಿಯಾದ ಏತೋ ಕಂಪೆನಿಲಿನ ವಹಿವಾಟುದಾತೆ ಭಾರಿ ಪಣವನ್ನು ಸಂದು ನಕ್ಲೆಗ್ ದಾನವಾದ ಕೊರ್ನವು ಎಡ್ಡೆಗುಣ ಮಾತಿರ್ಲ ಪಾಲನೆ ಮಲ್ಪೊಡಾಯ್ನವು ನಮ್ಮ ಸಂಪುಲಿತ್ ನೆಟ್ ಒಂಜಿ ಪಾಲು ಸಮಾಜ ಕೊರ್ಪುನ ಡಾಕ್ಟರ್ ಪ್ರಕಾಶ್ ಶೆಟ್ಟಿಯರ್ನ ಕೆಲಸ ಪುಗಾರ್ ನಾವು ಒಂದು ಪಂಡೇರು. ನಮ್ಮ ದೇಶದ ಅಸ್ಮಿತೆಯ ಬಗ್ಗೆ ನಾವು ಬೇರೆ ಬೇರೆ ಸಂದರ್ಭದಲ್ಲಿ ಹೇಳ್ತೀವಿ. ಅಸ್ಮಿತೆ ಅಂತಂದರೆ ನಾವು ಹೆಮ್ಮೆ ಪಡುವಂತಹ ಒಂದು ಮಹಾನ್ ಇತಿಹಾಸ ಇದು. ವೇದ ಕಾಲದಿಂದ ಪ್ರಾರಂಭ ಆಗಿ ರಾಮಾಯಣ, ಮಹಾಭಾರತ, ನಂತರ ಮೌರ್ಯರು, ಚಾಲುಕ್ಯರು, ರಾಷ್ಟ್ರಕೂಟರು, ಬಹಳಷ್ಟು ಜನ ಈ ಥರದ ಅತ್ಯದ್ಭುತ ಸಾಮ್ರಾಜ್ಯವನ್ನು ಕಟ್ಟಿದವರು ಈ ಭಾಗದವರೇ, ನಮ್ಮ ಕನ್ನಡ ನಾಡಿನವರೇ. ಅವರೆಲ್ಲರ ಆ ದಾನ ಧರ್ಮಗಳು, ಅವರು ಮಾಡಿರುವಂತಹ ಆ ಶೌರ್ಯ, ಅವರು ತೋರಿಸಿರುವಂತಹ ಶೌರ್ಯ, ಇದೇ ಒಂದು ನಮ್ಮ ಭಾರತದ ಅಸ್ಮಿತೆ. ಸೂಕ್ತ ಸಂದರ್ಭದಲ್ಲಿ ಆ ಸೂಕ್ತ ವ್ಯಕ್ತಿಗೆ ಬೇಕಾಗಿರುವಂಥ ನೆರವನ್ನು ಕೊಟ್ಟರೆ ಇದು ಬೀಜ ಹಾಕಿದಂಗೆ. ನಾವು ಒಂದು ಇವತ್ತು ಈ ಮಕ್ಕಳಿಗೆ ಯಾರಿಗೆ ಸಹಾಯ ಮಾಡಿದ್ದೀವಿ, ಖಂಡಿತವಾಗಿಯೂ ನನಗೆ ಗೊತ್ತಿದೆ ಈ ಮಕ್ಕಳು ಇವತ್ತೇ ಔಟ್ ಆಫ್ ಔಟ್ ತೊಗೊಂಡಿರೋರು ಮುಂದಿನ ಜೀವನದಲ್ಲಿ ವಿಶೇಷ ಸಾಧನೆಯನ್ನು ಮಾಡ್ತಾರೆ. ಆ ಸಾಧನೆಯ ಜೊತೆಗೆ ತಮ್ಮ ನೆರವಿನ ಹಸ್ತವನ್ನು ಬೆಳೆಸೋದಕ್ಕೆ, ನೆರವಿನ ಹಸ್ತವನ್ನು ಚಾಚೋದಕ್ಕೆ ಇಲ್ಲಿ ಒಂದು ಮಾದರಿ ಇದೆ. ಡಾಕ್ಟರ್ ಎಂ ಮೋಹನ ಆಳ್ವೇರು ಪಾತಿರ್ದು ಸಮಾಜಡು ಏತೋ ಕೋಟ್ಯಾಧಿಪತಿಲು ಉಪ್ಪು ಅಂಡ ತನ್ನ ಕಷ್ಟ ಸವಾಲಿನ ಮರತದು ಪ್ರಕಾಶ್ ಶೆಟ್ಟಿ ಈತ ಮಲ್ಲ ಮಟ್ಟೋಡು ಕಷ್ಟಡು ಉಪ್ಪನಕ್ಲೆಗ್ ದಾನ ಮಲ್ತದು ಮಾತೆರಡ್ಲ ಯತ್ವಾಸಿ ಆದು ಉಂತುದಿರಂದು ಪಂಡೇರು. ಇವತ್ತು ಎಷ್ಟೋ ಜನರಿಗೆ ಅವರ ತಂದೆ ತಾಯಿ ಮಾಡಿಟ್ಟಂಥ ಎಷ್ಟೋ ಐಶ್ವರ್ಯಗಳು, ಹೆಸರುಗಳು ಇದ್ದಿರ್ತದೆ. ಆದರೆ ತನ್ನ ಜೀವನದಲ್ಲೇ ಅಂಥ ಒಂದು ಗೌರವಾನ್ವಿತ ತಂದೆ ತಾಯಿಗೆ ಹುಟ್ಟಿದ ಮೇಲೆ ನಮ್ಮ ಬದುಕಿನಲ್ಲಿ ನಾವೇ ಒಂದು ಹೋರಾಟ ಮಾಡಿ ನಮ್ಮ ಕಾಲ ಮೇಲೆ ನಿಂತುಕೊಂಡು ಇದನ್ನೆಲ್ಲ ಮಾಡುವಾಗ ಅದರ ಸುಖ ಅನುಭವಿಸಿದವರಿಗೆ ಗೊತ್ತು. ಇದು ಬಹಳ ಮುಖ್ಯ. ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಪಾತಿರ್ದು 102 ಎಕರೆದ ಈ ವಿಶಾಲ ಜಾಗೆಡು ಇಂಟಿಗ್ರೇಟೆಡ್ ಟೌನ್ಶಿಪ್ ಸ್ಥಾಪನೆ ಆರಂಡು 2014 ಎನ್ನ ಅಜಿಪನೆ ಪುಟ್ಟು ಪರ್ಬದ ಸಮ್ಮಾನ ಕಾರ್ಯಕ್ರಮ ನಡಪುನಗನೆ ಸಮಾಜದ ಋಣ ಸಂದಾವಡು ಒಂದು ನಿರ್ಧಾರ ಮಲ್ತದಿತ್ತೆ ಎಂದು ಪಂಡೇರು. 2019 ಇಸ್ವಿನಲ್ಲಿ ಸುಮಾರು 1,25,00,000 ರೂಪಾಯಿ ನೆರವು ನೀಡಿದೆ. ಆಮೇಲೆ 2020 ಇಸ್ವಿನಲ್ಲಿ ಅದು 2 ಕೋಟಿ ಆಯಿತು. ಹಾಗೆ 2021 ಇಸ್ವಿನಲ್ಲಿ ಕೋವಿಡ್ ಟೈಮ್ನಲ್ಲಿ ಈಗಾಗಲೇ ನಮ್ಮ ವಸಂತ ಗೆಳೆಯರು, ನನ್ನ ಸ್ನೇಹಿತರು, ಅವರು ತೋರಿಸಿದ ಹಾಗೆ ಸುಮಾರು 20,000 ಕಿಟ್ಟುಗಳನ್ನು ಕೊಟ್ಟು ಆ ವರ್ಷ ಕೂಡ ಈ ಕಾರ್ಯಕ್ರಮ ನಾವು ಮಾಡಿದ್ದೇವೆ. 22ನೇ ಇಸ್ವಿ ಅದು 3 ಕೋಟಿ ಆಯಿತು. 23ನೇ ಇಸ್ವಿ ಅದು 5 ಕೋಟಿ ಆಯಿತು. ಈ ವರ್ಷ ಅದು 6 ಕೋಟಿ ಆಗಿದೆ. ಎಂಆರ್ಜಿ ಗ್ರೂಪ್ ನಿರ್ದೇಶಕಿ ಆಶಾ ಪ್ರಕಾಶ್ ಶೆಟ್ಟಿ ಲೇಸ್ಡ್ ಪಾಲ್ದೊಂಡಿರು. ಅನುಷ್ಕಾ ಶೆಟ್ಟಿ ಸೊಲ್ಮೆ ಸಂದಾಯರು, ವಿದ್ವಾನ್ ದಾಮೋದರ ಶರ್ಮಾ ಬಾರ್ಕೂರು ಕಾರ್ಯಕ್ರಮ ಸುಧಾರ್ಥ ಕುರಿಯರು. ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ ಜಿಲ್ಲೆದ ಗಡಿ ನಿಯಂತ್ರಣ ರೇಖೆ ಕೈತಲ ಯೋಧೆರ್ನ ಗಾಡಿ ಕಣಿಕ ಮಗರ್ದು ಕರೆದುಪೋಯಿನ ಕುಂದಾಪುರದ ಕೋಟೇಶ್ವರ ಬೀಜಾಡಿದ ಯೋಧೆ ಅನೂಪ್ ಪೂಜಾರಿಯರ್ನ ಮರಣ ಗುರುವಾರ ಪುಲ್ಯಕಾಂಡೆ ಕುಡ್ಲಗ ಬೈದಂಡು. ಅರೆಗೆ 33 ವರ್ಷ ಪ್ರಾಯ ಆದಿತ್ತಂಡು. ಜಮ್ಮು ಮತ್ತು ಕಾಶ್ಮೀರದ ಜಿಲ್ಲೆದ ಗಡಿ ನಿಯಂತ್ರಣ ರೇಖೆದ ಕೈತಲು ಸೈನಿಕರನ್ನ ಗಾಡಿ ಮಗರ್ದು ಕಣಿಕಪೂರ್ಣ ಅವಗಡು
ಕುಂದಾಪುರ ತಾಲೂಕು ಕೋಟೇಶ್ವರ ಕೈತಲ್ದ ಬೀಜಾಡಿದ ಸೈನಿಕರು 33 ವರ್ಷದ ಅನೂಪ್ ಪೂಜಾರಿ ತೀರ್ನ ಬೇಜಾರದ ಸಂಗತಿ ನಡೆದಿದೆ. ಆರೆನ ಮರಣ ಗುರುವಾರ ಪುಲ್ಯಕಾಂಡೆ ಕುಡ್ಲಗ ವೈದಿಂಡು. ವಿಮಾನಡು ಬಜಪೆಗೆ ಬತ್ತದು ಆಂಬ್ಯುಲೆನ್ಸ್ಡು ಒಡಿಪು ಅದು ಕುಂದಾಪುರಗೂ ಕೊನೆಯರು. ತೆಕ್ಕಟ್ಟೆಗೆ ಕಾಂಡೆ 10 ಗಂಟೆಗೆ ಮುಟ್ಟುದುಂಡು. ಬಜಪೆದ ಮಂಗಳೂರು ವಿಮಾನ ಉಂತುನ ತಾನುಗೂ ಮರಣ ಬನ್ನಗ ಲೋಕಸಭಾ ಸದಸ್ಯರೈನ ಬ್ರಿಜೇಶ್ ಚೌಟ ಬಕ ಕೋಟ ಶ್ರೀನಿವಾಸ ಪೂಜಾರಿ ಮರಣದ ತಂದು ಮರ್ಯಾದೆ ನಮಸ್ಕಾರ ಸಂದಾಯರು. ಕುಂದಾಪುರದ ತೆಕ್ಕಟ್ಟಿಡ್ದು ಬೀಜಾಡಿ ಮುಟ್ಟ ಪೂತ ಸಿಂಗಾರದ ಗಾಡಿಡು ಮೆರವಣಿಗೆಡು ಮರಣ ಕೊನೆಯರು. ಬೀಜಾಡಿ ಕಡಲ ಬರಿಟು ಅನೂಪ್ ಪೂಜಾರ್ಲೆನ ಮರಣದ ಅಕೇರಿದ ಕಿರಿಯಲು ಸರಕಾರಿ ಮರ್ಯಾದೆದ ಒಟ್ಟುಗೂ ನಡತ್ತಂಡು. ಒಡಿಪು ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ಸೇನೆದ ಕೆಲಸದ ಕ್ಲಬ್ ಗ್ರಾಮದ ಸುತ್ತಮುತ್ತದ ಜನಗಳು ಈ ಪೊರ್ತುಲಿತ್ತೇರು. ಬೀಜಾಡಿ ಗ್ರಾಮ ಪಂಚಾಯತ್ ಜವಾಬ್ದಾರಿಡು ಕಡಲ ಬರಿತ ಸರಕಾರಿ ಜಾಗಿಡು ಮರಣಗೂ ಕಾಟ ಗೂಡ್ದಿತ್ತೇರು. ನನ್ನ ತಮ್ಮನ ಹೆಂಡತಿಗೆ ಕೊಡಿಸಿ ಚಿಕ್ಕ ಮಗು ಇದೆ, ಸ್ವಂತ ಮನೇನು ಇಲ್ಲ. ಅವನಿಗೆ ದೊಡ್ಡಮ್ಮನ ಜೊತೆನೆ ಬೆಳೆದ್ ಬಂದಿದ್ ನಾವು. ತುಂಬಾ ಕಷ್ಟದಲ್ಲಿ ಬೆಳೆದವನು. ನಮ್ಮನ್ ಮದುವೆ ಮಾಡ್ಸಕ್ಕೋಸ್ಕರನೇ ಅವನು ಆರ್ಮಿ ಸೇರ್ಕೊಂಡಿದ್ದು. ಕಷ್ಟದಲ್ಲೇ ಇರೋದು, ಸುಖನೇ ನೋಡಿಲ್ಲ ಅವನು. ಅವ್ರಿಗೆ ಜಮ್ಮು ಕಾಶ್ಮೀರದಲ್ಲಿ ಒಂದ್ಸಲ ಡ್ಯೂಟಿ ಆಗಿತ್ತು 2 ವರ್ಷ. ಅದಾದ್ಮೇಲೆ ಹಿಮಾಚಲ ಪ್ರದೇಶದಲ್ಲಿ ಇದ್ವಿ ನಾವು ಕ್ವಾರ್ಟರ್ಸ್ ಅಲ್ಲಿ. ಅದಾದ ಕೂಡಲೇ ಏಪ್ರಿಲ್ 23 ಪೂಂಚಲ್ಲಿ ಅಟ್ಯಾಕ್ ಆಗಿತ್ತು. ಅದಕ್ಕೋಸ್ಕರ ಈ ಗ್ಯಾರಮಾರಟ ಯೂನಿಟ್ ಹೋಗಿರುವಂತದ್ದು. ಅದಾದ್ಮೇಲೆ ಇನ್ನೊಂದು ತಿಂಗಳಲ್ಲಿ ಬರ್ತಾರೆ, 2 ತಿಂಗಳಲ್ಲಿ ಬರ್ತಾರೆ ಅನ್ಕೊಂಡಿತ್ತು. ಬಟ್ ಆಗಿಲ್ಲ, 1.5 ವರ್ಷ ಅಲ್ಲೇ ಇದ್ರು. ಇವಾಗ ಯೂನಿಟ್ ಗುಜರಾತಿಗೆ ಹೋಗ್ಲಿಕ್ಕೆ ಇದ್ದದಷ್ಟೇ, 4 ತಿಂಗಳಲ್ಲಿ. ಅಷ್ಟು ಬೇಗ ಜಮ್ಮುದ ಅಟ್ಯಾಕ್ ಆಯ್ತು. ನಾನು ಅವ್ರಿಗೆ ಕಾಲ್ ಮಾಡಿದ್ದೆ. ಸೊ ಯಾವತ್ತೂ ಅವ್ರು ನಂಗೆ ಕಾಲ್ ಮಾಡದೇ ಇರುದಿಲ್ಲ. ಅವ್ರಿಗೆ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ನಂಗೆ ಅವ್ರು ಕಾಲ್ ಮಾಡ್ತಾರೆ. ಒಂದಿನಾನು ಕಾಲ್ ಮಾಡಿದ್ರು. ಅದಿನ ಮಂಗಳೂರು ಇಡೀ ದಿನ ಕಾಲ್ ಮಾಡಿಲ್ಲ. ಆಯ್ತು, ಸಂಜೆ ಆಗೋ ತನಕ ಕಾಲ್ ಮಾಡಿಲ್ಲ. ಮತ್ತೆ ನಾನು 10:30, 11 ತನಕ ಕಾಲ್ ಮಾಡಿದ್ದೇನೆ, ರಿಸೀವ್ ಮಾಡಿಲ್ಲ. ಆಮೇಲೆ ಮೊಬೈಲ್ ಸ್ವಿಚ್ ಆಫ್ ಬಂತು. ನಂಗೆ ಗೊತ್ತಾಯ್ತು ನಂಗೆ ಏನೋ ಸಮಸ್ಯೆ ಆಗಿದೆ ಅನ್ಕೊಂಡು. ಗಾಡಿ ಬಿದ್ದಿರೋದು ಗೊತ್ತು, ಗ್ಯಾರಮಾರಟದ್ದೇ ಬಿದ್ದಿದೆ ಅನ್ಕೊಂಡು ಗೊತ್ತು. ಬಟ್ ಇವ್ರು ಅದ್ರಲ್ಲಿ ಇರುದಿಲ್ಲ ಅನ್ನೋಂದೇ ಹೋಪಲ್ಲಿ ಇದ್ದೆ ನಾನು. ರಾತ್ರಿ ನೋಡ್ತಿದ್ದೆ ಆನ್ಲೈನ್ ಬರ್ತಾರ ಏನೋ ಅನ್ಕೊಂಡು ಸ್ವಿಚ್ ಆನ್ ಮಾಡಿ ನಂಗೆ ಕಾಲ್ ಮಾಡ್ತಾರ ಅನ್ಕೊಂಡು. ಕಾಲ್ ಬರ್ಲಿಲ್ಲ. ಆಮೇಲೆ ನಂಗೆ ಬೆಳಗ್ಗೆ ಗೊತ್ತಾಯ್ತು ವಿಷಯ. 22ಗೆ ಡ್ಯೂಟಿಗೆ ಜಾಯಿನ್ ಆಗಿದ್ದು. 23ಗೆ ಅವ್ರು ಯೂನಿಟಿಗೆ ಹೋಗಿದಷ್ಟೇ. ಅಷ್ಟು ಬೇಗ ಅವ್ರಿಗೆ ಡ್ಯೂಟಿ ಹಾಕಿ ಈ ತರ ಆಗಿ ಹೆಚ್ಚು ದಿನ ಆಗಿರೋದು, 2 ದಿನ ಆಗಿದೆ ಅಷ್ಟೇ. ತುಳುನಾಡೋರ್ ಮೇಲೆ ಕ್ರೈಸ್ತ ಸಮಾಜದ ಬುಧವಾರ ಕ್ರಿಸ್ತ ಜಯಂತಿದ ಕ್ರಿಸ್ಮಸ್ ಪರ್ವ ಆಚರಣೆ ಮಾಡ್ತಾರೆ. ಕೊಡ್ಲಾಡ ಮಾತಾ ಇಂಗ್ರೇಜ್ರಿನ ಕರೆಂಟ್ ಬೋಲ್ಪಡು ಸಿಂಗಾರ ಮಾಡ್ತಿದ್ದಾರೆ. ರೊಸಾರಿಯೋ ಕೆಥೆಡ್ರಲ್ಡ್ ದುಮ್ರಾನಿ ಬಿಷಪ್ ಪೇರೆ ಡಾಕ್ಟರ್ ಪೀಟರ್ ಪೌಲ್ ಸಲ್ದಾನ ಬಲಿಪೂಜೆ ನಡಪಾದಿರು. ದಕ್ಷಿಣ ಕನ್ನಡ, ಉಡುಪು, ಕಾಸರಗೋಡು ಜಿಲ್ಲೆ ಸೇರಿದಂಚ ತುಳುನಾಡೋರ್ ಮೇಲೆ ಕ್ರಿಸ್ತಂದಕ್ಲು ಯೇಸು ಕ್ರಿಸ್ತೇನ ಜನ್ಮದಿನ ಆಚರಣೆ ಕ್ರಿಸ್ಮಸ್ ಪರ್ಬದಲ್ಲಿ ಕೊಡು ಅಂಗಾರ್ಯ ರಾತ್ರಿ ವಿಶೇಷ ಬಲಿಪೂಜೆಡು ಪಾಲ್ದೆಂದು ಬುಧವಾರ ಪರ್ಬ ಆಚರಣೆ ಮಾಡ್ತಿದ್ದಾರೆ. ಕುಡ್ಲ ಕ್ರೈಸ್ತ ಧರ್ಮ ಪ್ರಾಂತ್ಯದ ಮಾತಾ ಇಂಗ್ರೇಜ್ರಿಡು ಕರೆಂಟ್ ಬೋಲ್ಪಡು ಶೃಂಗಾರ ಮಲ್ತಿದ್ದಾರೆ. ಪ್ರತಿಯೊಂಜಿ ಇಂಗ್ರೇಜ್ ಬೊಕ್ಕ ಇಲ್ಲಡು ಯೇಸು ಕ್ರಿಸ್ತಿರು ಪುಟ್ಟುನ ಕಿದೆನ ನೆಂಪು ಮಲ್ತೊಂದು ಪೊರ್ಲುದ ಗೋದಲಿ ಕಟ್ಟದು ನಕ್ಷತ್ರ ಹಾಕಡ್ದು ಪರ್ಬದ ಗೌಜಿ ನನಲಾತಿ ಹೆಚ್ಚು ಮಲ್ತಿದ್ದಾರೆ. ವಿಶೇಷ ಬಲಿಪೂಜೆ ಕ್ರಿಸ್ಮಸ್ ಪದ ಪನ್ಪುನ ಇಂಚ ಮಾತ ಆಚರಣೆಡು ಜೋಸೆಫ್ ಬೊಕ್ಕ ಕನ್ಯಾಮರಿಯ ಮಗು ಯೇಸು ಸ್ವಾಮಿನ ಪುದರ್ಡು 2024 ವರ್ಷೋಡು ದುಂಬು ದೇವರಿಗೆ ಮಗೆ ಆದ ಪುಟುನಿನ ನೆಂಪು ಮಲ್ತೊಂಡಿರು. ಕುಡ್ಲಡ್ ರೊಸಾರಿಯೋ ಕ್ಯಾಥೆಡ್ರಲ್, ಮಿಲಾಗ್ರೇಸ್, ಉರ್ವಾ, ಬಿಜಯ್, ಬೆಂಜುವೆಲ್, ಕುಲಶೇಖರ, ಶಕ್ತಿನಗರದ ವಾಮಂಜೂರು, ಪಾಲ್ದಾನೆ, ಬೋಂದೇಲ್, ಗ್ರಾಮಾಂತರದ ಪುತ್ತೂರು,
ಬಂಟ್ವಾಳ ಮುಡಿಪು ಪೆರ್ಮನೂರು ಸೇರಿದ ಮಾತ ಎಂಗ್ರೇಜ್ರೆಡ್ ಭಕ್ತರು ಸಾರ ಜನ ಬಲಿಪೂಜೆಡು ಪಾಲ್ಗೊಂಡಿರು. ರೊಸಾರಿಯೋ ಕೆಥೆಡ್ರಲ್ ನಡತನ ದುಮ್ಮನಾನಿದ ಬಲಿಪೂಜೆಯನ್ನು ಕುಡ್ಲ ಕ್ರೈಸ್ತ ಧರ್ಮ ಪ್ರಾಂತ್ಯದ ಬಿಷಪ್ ಡಾಕ್ಟರ್ ಪೀಟರ್ ಪೌಲ್ ಸಲ್ದಾನ നടപ്പാത് ಕುರಿಯಿರು. ಬುಧವಾರ ಕ್ಯಾಂಡಲ ಎಂಗ್ರೇಜ್ರೆಡ್ ಪರ್ಬದ ಬಲಿಪೂಜೆ നടത്തുന്നുണ്ട്. ಪ್ರೀತಿಯ ಬಾಂಧವರೇ, ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಯೇಸು ಕ್ರಿಸ್ತನ ಜನನ ಇಡೀ ಪ್ರಪಂಚಕ್ಕೆ ಸಂತೋಷದ ಒಂದು ಸಿಹಿ ಸುದ್ದಿಯಾಗಿದೆ. ನಾವು ಯೇಸು ಸ್ವಾಮಿಯನ್ನು ನಮ್ಮ ದೇವರು ಈ ಭೂಮಿಗೆ ಬಂದ ದೇವರೆಂದು ನಂಬುತ್ತೇವೆ. ಹಾಗೂ ಅವರು ಇಂದು ನಮ್ಮೊಡನೆ ಇದ್ದು ನಮ್ಮ ಜೀವನದಲ್ಲಿ ಹಲವು ಒಳ್ಳೆತನವನ್ನು ತರ್ತಾರೆ ಎಂಬುದು ನಮ್ಮ ನಂಬಿಕೆ. ದೇವರ ಕೃಪೆ ಇಂದು ಪ್ರತ್ಯಕ್ಷವಾಗಿದೆ. ಆ ಕೃಪೆಯು ನಮ್ಮ ಹೃದಯದಲ್ಲಿ ಬಂದು ಬೇರೂರಿದೆ. ಆದ ಕಾರಣ ನಾವು ದೇವರ ಈ ಭಾಷೆಯನ್ನು ಮಾತನಾಡಲು ದೇವರು ನಮಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ. ದೇವರ ಭಾಷೆ ಪ್ರೀತಿಯ ಭಾಷೆ. ನಮ್ಮ ಮನೆಯಲ್ಲಿ ನಾವು ಎಲ್ಲಿ ಹೋಗುವಾಗ ಪ್ರೀತಿಯ ಭಾಷೆಯನ್ನು ಮಾತನಾಡಲು, ನಮ್ಮ ಮನೆಯಲ್ಲಿ, ನಮ್ಮ ನೆರೆಕೊರೆಯವರಲ್ಲಿ, ನಾವು ಕೆಲಸ ಮಾಡ್ತೇವೆ, ಎಲ್ಲ ಕಡೆಯಲ್ಲಿ ನಾವು ಈ ಪ್ರೀತಿಯ ಭಾಷೆಯನ್ನು ಮಾತನಾಡಿ ಜನರಲ್ಲಿ ಹೊಸತನ ತರಲು, ತಾಜಾತನವನ್ನು ತರಲು ಶ್ರಮಿಸುವ ಹಾಗೂ ಯೇಸು ಕ್ರಿಸ್ತರ ಈ ಸಂತೋಷದ ಸುದ್ದಿಯನ್ನು ಜನರಿಗೆ ಸಾರುವ ನಮ್ಮ ಕುಟುಂಬಗಳು ಅವರಿಂದ ಆಶೀರ್ವದಿತವಾಗಲಿ. ನಾವೆಲ್ಲರೂ ಅವರ ಕೃಪೆಯಿಂದ ತುಂಬಿ ಹೊಸ ಜೀವನವನ್ನು ಆರಂಭಿಸಲು ನಮಗೆ ಸಹಾಯವಾಗಲಿ ಅಂತ ನಾನು ಬೇಡ್ತೇನೆ. ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಗ್ರಾಮ ಚಾವಡಿ ಕೋಣಾಜಿಡೆ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲಿನ ಪೆರ ಪ್ರತಿಷ್ಠೆ ಬೊಕ್ಕ ಮಹಾಕುಂಭಾಭಿಷೇಕ ಬುಧವಾರ ನಡೆತದೆ. ಕೃಷ್ಣಪ್ಪ ಕಿನ್ಯ ಬೊಕ್ಕ ಶ್ರೀಮತಿ ಸುಚರಿತ ಕಾರ್ಯಕ್ರಮ ಉದೀಪನ ಮಾಡ್ತೇರು. ಉಳ್ಳಲ ತಾಲೂಕು ಕೋಣಾಜಿ ಗ್ರಾಮ ಚಾವಡಿದ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘದ ನೆಲೆಟ್ಟು ಬುಧವಾರ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲಿನ ಮೂರ್ತಿ ಪೆರ ಪ್ರತಿಷ್ಠೆ ಬೊಕ್ಕ ಮಹಾಕುಂಭಾಭಿಷೇಕ ಆಚರಣೆ ಮಾಡ್ತಿದ್ದೇರು. ವರ್ಕಳ ಶಿವಗಿರಿ ಮಠದ ದುಂಬದ ಗುರುಕಾರ್ಯರು ಪದ್ಮಶ್ರೀ ಪ್ರಶಸ್ತಿ ಪಡೆದ ಶ್ರೀ ವಿಶುದ್ಧಾನಂದ ಸ್ವಾಮೀಜಿ ಬೊಕ್ಕ ಸೋಲೂರು ಆರ್ಯ ಈಡಿಗೆ ಸಂಸ್ಥಾನದ ಪೀಠಾಧಿಪತಿ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿ ರೇತದು ಕಂಕನಾಡಿ ಬ್ರಹ್ಮಬೈದರ್ಕಳ ಗರಡಿದ ಪ್ರಧಾನ ಪೂಜೆ ಮಲ್ಪನ ಗಂಗಾಧರ ಶಾಂತಿ ಪೌರೋಹಿತ್ಯುಡು ಕಾಡೆ ಧಾರ್ಮಿಕ ವಿಧಿವಿಧಾನಗಳು ನಡೆತಂಡು. ಗಣಪತಿ ಹೋಮ, ಗುರು ಪೂಜೆ, ಪ್ರತಿಷ್ಠಾಂಗ ಪೂಜೆ, ಮಹಾಕುಂಭ ಪ್ರಸನ್ನ ಪೂಜೆ, ಭಜನಾ ಸಂಕೀರ್ತನೆ ನಡೆತಂಡು. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಸದಸ್ಯರು ಕೃಷ್ಣಪ್ಪ ಕಿನ್ಯ ಬೊಕ್ಕ ಶ್ರೀಮತಿ ಸುಚರಿತ ಕಾರ್ಯಕ್ರಮ ಉದೀಪನ ಮಲ್ತೇರು. ಬ್ರಹ್ಮಶ್ರೀ ನಾರಾಯಣ ಗುರುಕ್ಲಿನ ಪಂಚಲೋಹದ ಮೂರ್ತಿ ಪ್ರತಿಷ್ಠೆ ಮಲ್ತದು ಮಹಾಕುಂಭಾಭಿಷೇಕ ಮಲ್ತೇರು. ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ನಡಪಾದು. ಮಧ್ಯಾಹ್ನ ಮಲ್ಲಮಠದ ನುಪ್ಪು ಪ್ರಸಾದ ಆಟಣೆ ಆದಿತ್ತಂಡು. ಊರದ ಸುತ್ತಮುತ್ತದ ಭಕ್ತರಿ ಪೊರ್ತುಡಿತ್ತಿದ್ದು ನಾರಾಯಣ ಗುರುಕ್ಲಿನ ಇಂಬುನಟ್ಟೊಂಡಿರು. ಪೆರ್ವ ಪ್ರತಿಷ್ಠೆ ಸಮಿತಿದ ಗುರುಕಾರ್ಯರು ಬೊಕ್ಕ ಮಾತಾ ಪದಾಧಿಕಾರಿಲು ಸದಸ್ಯರು ನಾರಾಯಣ ಗುರು ಸೇವಾ ಸಂಘ ಬೊಕ್ಕ ಮಾತಾ ಗ್ರಾಮ ಸಮಿತಿಲು ಅಂಜನೆ ಪೊಂಜರಿನ ಘಟಕದ ಮಾತಾ ಪದಾಧಿಕಾರಿಲು, ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಮಹಿಳಾ ಘಟಕದ ಪದಾಧಿಕಾರಿಲು ಸದಸ್ಯರು, ಯುವವಾಹಿನಿ ಗ್ರಾಮ ಚಾವಡಿದ ಮಾತಾ ಪದಾಧಿಕಾರಿಲು ಈ ಪೊರ್ತುಡು ಇತ್ತೇರು.
ಕಾಂಗ್ರೆಸ್ ಪಕ್ಷ ಐತ ಪರತ ಚಾಳಿನೇ ಈ ಚಳಿಗಾಲದ ಅಧಿವೇಶನೋಡು ದುಂಬರಿತಿದ್ದು ಕಲಾಪ ಸರಿಯಾದ ನಡಪೆರ ಬುಡ್ತುಜಿಯಿಂದ ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ದೂರ್ದೇರು. ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಸುದ್ದಿ ಮಾಧ್ಯಮದ ಕಡೆ ಪಾತಿರ್ದು ಕಾಂಗ್ರೆಸ್ ಪಕ್ಷ ಐತ ಪರತ್ ಚಾಳಿನೇ ಈ ಚಳಿಕಾಲದ ಅಧಿವೇಶನೋಡು ದುಂಬರಿತದ್ದು ಕಲಾಪ ಸರಿಯಾದ ನಡಪೆರ ಬುಡ್ತುಜಿ ಅಧಿವೇಶನೋಡು ದೇಶದ ಅಭಿವೃದ್ಧಿಗೆ ಹೊಂದಿನ ಚರ್ಚೆಲು ಆವಡು ಬೊಕ್ಕ ಹೊಸ ಸಂಸದರಿಗೆ ಹೆಚ್ಚ ಪ್ರಾಮುಖ್ಯತೆ ಕೊರಡುವುದು ಪ್ರಧಾನಿ ನರೇಂದ್ರ ಮೋದಿ ಅರನ ಭಾಷಣೋಡು ಪಂಡದಿತ್ತೇರು. ಆಣ ಜನಕ್ಲೆಡ್ದು ತಿರಸ್ಕಾರ ಆಯ್ನಕ್ಲು ಎಂಕ್ಲೆನಂಚಿನಕ್ಲೆಗ್ ಸದನೋಡು ಸಮಸ್ಯೆನ ಬಗೆಟ್ಟು ಪಾತೇರಿಯರೆ ಅವಕಾಶನೇ ಕೊರ್ತುಜಿருந்து ದೂರಿಯರು. ಗಾಂಧಿ ಪರಿವಾರದ ಉದ್ದೇಶ ದಾನೆ ಇತ್ತಂಡು ಐನ್ ನಡಪಾ ಹೊಂದಿರು. ಸಂವಿಧಾನದ 75ನೇ ವರ್ಷದ ಚರ್ಚೆಡು ಪ್ರಧಾನಿ ಭಾಷಣ ಕರಗಾಯರ ಆವಂದೆ ಎದುರು ಪಕ್ಷದ ನಾಯಕಿ ರಾಹುಲ್ ಗಾಂಧಿ ವಾ ರೀತಿ ವರ್ತನೆ ತೋಜಾದಿருந்து ಇಡೀ ದೇಶ ತೂತು ನೂಂದು ಅರ್ಪಂಡೇರು. ಬಾಬಾ ಸಾಹೇಬ್ ಅಂಬೇಡ್ಕರ್ರಿಗೂ ಕಾಂಗ್ರೆಸ್ ಮಲ್ತನ ಅನ್ಯಾಯನು ಕರಗಾಯರ ಆವಂದೆ ಕಲಾಪ ನಡಪನ್ನಂಚ ಮಲ್ತದಿருந்து ಬ್ರಿಜೇಶ್ ಚೌಟ ದೂದಿರು. ಆಂಡಲ 25 ದಿನದ ಅಧಿವೇಶನೋಡು 20 ದಿನ ಅಧಿವೇಶನ ನಡೆದಿತ್ತದು ಐಟ್ ಜಿಲ್ಲೆಗೆ ಬುಕ್ ಕರಾವಳಿಗೆ ಸಂಬಂಧಪಟ್ಟನ 14 ಪ್ರಶ್ನೆಗಳನ್ನು ಕೇಳಿದೆ ಎಂದು ಅರ್ಪಂಡೇರು. ಆ ಚರ್ಚೆಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳ ಭಾಷಣ ಏನಿದೆ ಆ ಭಾಷಣ ಒಟ್ಟು ಕಾಂಗ್ರೆಸ್ನ ಒಟ್ಟು ನಡವಳಿಕೆಯನ್ನು ಮತ್ತು ಸಂವಿಧಾನ ನಿರ್ಮಾತೃರು ಏನಿದ್ದಾರೆ, ಸಂವಿಧಾನದ ಫೌಂಡಿಂಗ್ ಫಾದರ್ಗಳು ಯಾರಿದ್ದಾರೆ, ವಿಶೇಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವರ ಜೀವಿತಾವಧಿಯಲ್ಲಿ ಮತ್ತು ನಂತರ ಕಾಂಗ್ರೆಸ್ ನಡವಳಿಕೆ ಯಾವ ರೀತಿ ಅವರನ್ನು ನಡೆಸಿಕೊಂಡಿತ್ತು ಅನ್ನೋದನ್ನು ಇಡೀ ದೇಶದ ಮುಂದೆ ಪ್ರಧಾನಮಂತ್ರಿಗಳು ಬಿಚ್ಚಿಟ್ಟಿದ್ದಾರೆ. ಮತ್ತು ಕಾಂಗ್ರೆಸ್ ಪ್ರಾಯಶಃ ಇಡೀ ದೇಶದ ಜನರ ಮುಂದೆ ಬೆತ್ತಲಾದ ನಂತರ ಯಾವ ರೀತಿಯಾಗಿ ಡೆಸ್ಪರೇಷನ್ನಲ್ಲಿ ಅಧಿಕಾರ ಕಳೆದುಕೊಂಡಿರುವ ಡೆಸ್ಪರೇಷನ್ನಲ್ಲಿ 3ನೇ ಬಾರಿ ಅಧಿಕಾರ ಕಳೆದುಕೊಂಡಿರುವ ಡೆಸ್ಪರೇಷನ್ನಲ್ಲಿ ಯಾವ ರೀತಿ ಪಾರ್ಲಿಮೆಂಟ್ನ ಮುಂದೆ ಸೋ ಕಾಲ್ಡ್ ಲೀಡರ್ ಆಫ್ ಅಪೋಸಿಷನ್ ಯಾರಿದ್ದಾರೆ ರಾಹುಲ್ ಗಾಂಧಿ ಅವರು ನಡೆದುಕೊಂಡಂಥ ರೀತಿಯನ್ನು ಇಡೀ ಜನಮಾನಸ ನೋಡಿದೆ, ಇಡೀ ದೇಶ ನೋಡಿದೆ. ಒಡಿಪು ಜಿಲ್ಲೆದೊರ್ಮೆಡೆ ಬುಧವಾರ ಯೇಸು ಕ್ರಿಸ್ತನ ಜನ್ಮದಿನ ಕ್ರಿಸ್ಮಸ್ ಪರ್ವದ ಆಚರಣೆ ನಡೆತ್ತದೆ. ಕಲ್ಯಾಣಪುರ ಇಂಗ್ರೇಜಿಡು ಒಡಿಪು ಜಿಲ್ಲಾ ಕ್ರೈಸ್ತ ಧರ್ಮ ಪ್ರಾಂತ್ಯದ ಬಿಷಪೇರು ದುಮ್ಮುನಾನಿ ರಾತ್ರಿದ ಬಲಿಪೂಜೆ ನಡಪಾದ ಕೊರಿಯರು. ಒಡಿಪು ಜಿಲ್ಲೆದೊರ್ಮೆಡು ಬುಧವಾರ ಕ್ರಿಸ್ಮಸ್ ಪರ್ವದ ಗೌಜಿ ನಡೆತದಂಡು. ಪ್ರಭು ಯೇಸು ಕ್ರಿಸ್ತ ಸ್ವಾಮಿನ ಪುಟ್ಟುಬರ್ಬ ಆಚರಣೆದಲ್ಲೇ ಕೊಡು ಜಿಲ್ಲೆದ ಕ್ರಿಸ್ತಂದಕ್ಲು ಮಾತಾ ದುಂಬುನಾನಿ ಇಂಗ್ರೇಜಿಲಿಗೆ ಪೋದು ವಿಶೇಷ ಪ್ರಾರ್ಥನೆಯ ಬಲಿಪೂಜೆಡು ಪಾಲ್ದೆ ತೊಂಡಿರು. ಒಡಿಪು ಜಿಲ್ಲಾ ಕ್ರೈಸ್ತ ಧರ್ಮ ಪ್ರಾಂತ್ಯದ ಬಿಷಪೇರು ಡಾಕ್ಟರ್ ಜೆರಾಲ್ಡ್ ಐಸಕ್ ಲೋಬೋ ಕಲ್ಯಾಣಪುರ ಮೆಲೆಗ್ರಿಸ್ ಕ್ಯಾಥಡ್ರಲ್ಡ್ ಬಲಿಪೂಜೆ ನಡಪಾದ ಕೊರಿಯರು. ಬಿಷಪೇರು ಸಂದೇಶ ಕೊರ್ದು ಪಗೆ ಲಡಾಯಿ ಪ್ರಕೃತಿ ಮುನಿಯುನ ಒಂದೆಡ್ದು ಮಾತ ನರ್ಗದು ಪೋಯಿನ ಲೋಕಗೂ ಕ್ರಿಸ್ತ ಜಯಂತಿ ಸಂದೇಶ ದೇವೇರ್ನ ಭಾರಿ ಪ್ರೀತಿ ಬುಕ್ಕ ಬುಡಂದೆ ಪಾಲನೆ ಮಲ್ಪನ ಗುರ್ತು ಆದುಂಡು ಬಂಡಿರು. ಧರ್ಮ ಪ್ರಾಂತ್ಯದ ಶ್ರೇಷ್ಠ ಗುರು ಬೊಕ್ಕ ಕಲ್ಯಾಣಪುರ ಇಂಗ್ರೇಜಿದ ಪ್ರಧಾನ ಗುರು ಮೋನ್ಸಿಜೋರ್ ಫರ್ಡಿನಾಂಡ್ ಗೋನ್ಸಾಲ್ವಿಸ್, ಸಹಾಯಕ ಧರ್ಮಗುರು ಪ್ರದೀಪ್ ಕಡೋಜ, ಡಾಕ್ಟರ್ ಜೇನ್ಸಿಲ್ ಆಳ್ವಾ, ಪಿಲಾರ್ ಸಬೆತ ಧರ್ಮಗುರು ಮನೋಜ್ ಫುಟಾಡು, ಧರ್ಮಗುರು ಫೆರೆಲ್ ಫೆರ್ನಾಂಡಿಸ್, ಹೋಲಿ ಕ್ರಾಸ್ ಹೋಮ್ ಕಟಪಾಡಿದ ಧರ್ಮಗುರು ರಾನ್ಸನ್ ಈ ಪೊರ್ತುಡಿತ್ತೇರು. ಅತ್ತೂರು ಸಂತ ಲಾರೆನ್ಸ್ ಬೆಸಿಲಕಾರ್ಡ್ ಧರ್ಮಗುರು ಆಲ್ಬನ್ ಡಿಸೋಜಾ, ತೊಟ್ಟಂ ಸಂತ ಅನ್ನಮ್ಮ ಇಂಗ್ರೇಜಿಡ್ ಧರ್ಮಗುರು ಡೆನಿಸ್ ಡೇಸಮ್, ಸಾಸ್ತಾನ ಸಂತ ಆಂಟೋನಿ ಇಂಗ್ರೇಜಿಡ್ ಧರ್ಮಗುರು ಸುನಿಲ್ ಡಿಸಿಲ್ವಾ, ಒಡಿಪು ಶೋಕಮಾತ ಇಂಗ್ರೇಜಿಡ್ ಧರ್ಮಗುರು ಚಾರ್ಲ್ಸ್ ಮಿನೇಜಸ್ ದುಂಬಾಳ್ತಿಡು ಪರ್ಬದ ಬಲಿಪೂಜೆ ನಡೆತಂಡು. आमचे अस्क तसे वताने घेतले आनी अशे आमचो सोडवणदार तो जालो. मनशामदलो काळोख पयस केलो आनी ताच्या वैरेवन जल्मा वरवीं बापाचो आनी पुताचो आनी पवित्र आत्म्याचो आशीर्वाद ಈ ಸರ್ತಿ ನರಿಂಗಾನ ಕಂಬಲಗೂ ಮುಖ್ಯಮಂತ್ರಿಗಳನ್ನು ಬರಿಯರೆ ಭಿನ್ನೈತೊಂದು ಸ್ಪೀಕರ್ ಯುಟಿ ಖಾದರ್ ಪಂತೇರು. ನರಿಂಗಾನ ಕಂಬಲೋತ್ಸವದ ಲೆಪ್ಪೋಲೆ ಬಿಡುಗಡೆ ಮಲ್ತಾರು ಪಾತಿಲೇರು. ಉಳ್ಳಾಲ ತಾಲೂಕು ನರಿಂಗಾನ ಗ್ರಾಮದ ಬೋಳಪ್ಪದವು ಸರಕಾರಿ ಕಂಬಳ ಕರೆಟು 3ನೇ ವರ್ಷದ ಲವಕುಶ ಜೋಡುಕರೆ ಕಂಬಳ ನರಿಂಗಾನ ಕಂಬಲೋತ್ಸವ ಜನವರಿ 21ಕ್ಕೆ ನಡಪೆರೆತದು ಐತ ಲೆಪ್ಪೋಲೆ ಬಿಡುಗಡೆ ಕಾರ್ಯಕ್ರಮ நடத்தண்டு. ವಿಧಾನಸಭಾ ಗುರುಕಾರ್ಯರು ಯುಟಿ ಖಾದರ್ ಫರೀದ್ ಲೆಪ್ಪೋಲೆ ಬಿಡುಗಡೆ ಮಲ್ತಿರು ಈ ಪೊರ್ತುಡು ಖಾದರ್ ಪಾತಿರ್ದು ಈ ಸರ್ತಿದ ಕಂಬಲೋತ್ಸವವು ಮುಖ್ಯಮಂತ್ರಿ ಬರೋಡು ಪನ್ಪನ ಬೇಡಿಕೆಡ್ದವರ ಜನವರಿ 26ಕ್ಕೆ ನಡಪೊಡಾಯಿನ 1,000 ಕೋಟಿ ಅನುದಾನದ ಕಾರ್ಯಕ್ರಮ ದುಂಬು ಪಾಡ್ದು ಕಂಬಲೋಗು ಬರ್ಪುನಂಚ ಭಿನ್ನೈತೊಂದುಂಡು.
ಈ ಬಗೆಟ್ ಮುಖ್ಯಮಂತ್ರಿ ಭರವಸೆ ಕೊಡ್ತಿರು. ಮುಲ್ಪದ ಕಂಬುಲ ಗ್ರಾಮಗೂ ಮರ್ಯಾದಿಕನಪುನಂಚ ಸಮಿತಿ ಮಲ್ತದಂಡು ಮಾತ ರಾಜಕೀಯ ಪಕ್ಷ ಸಂಘಟನೆಲಿನ ಸಾಯ ಎದುರುತು ಒಂದು ಪಂಡೇರು. ಕಂಬುಲ ಸಮಿತಿ ಕಾರ್ಯ ಗುರ್ಕಾರ್ಯರು ಪ್ರಶಾಂತ್ ಕಾಜವ ಮಿತ್ತಕೋಡಿ, ಪ್ರಧಾನ ಸಂಚಾಲಕರು ಗಿರೀಶ್ ಆಳ್ವ ಮೋರ್ಲ, ಒತ್ತು ಗುರುಕಾರ್ಯರು ಚಂದ್ರಹಾಸ ಶೆಟ್ಟಿ ಮೋರ್ಲ ಗುತ್ತು, ಪ್ರಧಾನ ಕಾರ್ಯಂತಿರು ಬುಕ್ಕ ನರಿಂಗಾನ ಗ್ರಾಮ ಪಂಚಾಯತ್ ಗುರುಕಾರ್ಯರು ನವಾಜ್ ನರಿಂಗಾನ ಪಾಲ್ದೆ ತೊಂಡಿರು. ನಾಡಿನ ಕಂಬಳ ಕೂಡ ಇವತ್ತು ತಾವೆಲ್ಲರೂ ಕೂಡ ನಿಮ್ಮ ಮಾರ್ಗದರ್ಶನದಲ್ಲಿ ಊರಿನ ಪ್ರತಿಯೊಬ್ಬರು ಕೂಡ ಅದು ಎಲ್ಲ ಜಾತಿಯಲ್ಲ ಮತ್ತು ಎಲ್ಲ ವರ್ಗದವರು, ಎಲ್ಲ ರಾಜಕೀಯ ಪಕ್ಷದವರು, ಎಲ್ಲ ಸಂಘಟನೆಯವರು ಇವರೆಲ್ಲರೂ ಕೂಡ ಸಕ್ರಿಯವಾಗಿ ಸೇರಿಸಿಕೊಂಡು ಇದನ್ನು ಇಡೀ ನಮ್ಮ ಊರಿನ ಗೌರವವಾದ ಮತ್ತು ನಮ್ಮೆಲ್ಲರ ಯಶಸ್ವಿಯ ಒಂದು ಪ್ರಶ್ನೆ ಅಂತ ಹೇಳಿಕೊಂಡು ಸರ್ವರು ಕೂಡ ಸಹಕಾರ ಕೊಟ್ಟು ಎಲ್ಲ ರೀತಿಯ ಕೆಲಸ ನಿರ್ವಹಿಸ್ತೇವೆ ಎಂಬ ವಿಶ್ವಾಸನೆ ಖಂಡಿತವಾಗಿ ಚೆನ್ನಾಗಿ ಇವತ್ತು ಇದೆ. ಏನೆಲ್ಲ ವ್ಯವಸ್ಥೆ ಆಗಬೇಕಾ ತಾವು ಈಗಾಗಲೇ ಚರ್ಚೆ ಮಾಡಿದ್ದೀರಿ. ಅದಕ್ಕೆ ಏನೆಲ್ಲ ನಮ್ಮದು ಸಹಕಾರ ಬೇಕಾ ಖಂಡಿತವಾಗಿ ಎಲ್ಲ ರೀತಿಯ ಸಹಕಾರ ಖಂಡಿತವಾಗಿ ನಾನು ಕೊಡ್ತೇನೆ. ಎರಡನೇದು ಮನೆ ಮುಖ್ಯಮಂತ್ರಿಗಳು ಬರಬೇಕಂತ ನಮ್ಮೆಲ್ಲರೂ ಕೂಡ ಇವತ್ತು ಬೇಡಿಕೆ ಇದೆ. ನಾನು ಕೂಡ ಮೊನ್ನೆ ಮಾತಾಡಿ ಚರ್ಚೆ ಮಾಡಿದ್ದೇನೆ, ಬರ್ತಾ ಹೇಳಿದ್ದಾರೆ. ಮತ್ತು ಅವ್ರಿಗೆ ಕೂಡ ಭಾಳಷ್ಟು ಒತ್ತಡ, ಯಾಕೆಂದರೆ ಮತ್ತು 17ಕ್ಕೆ ನಮ್ಮ ರಾಜ್ಯ ಮಟ್ಟದ ಒಲಿಂಪಿಕ್ ಸ್ಪೋರ್ಟ್ಸು ಮತ್ತು ಮಂಗಳ ಸ್ಟೇಡಿಯಂನಲ್ಲಿ ಇದೆ 17 ತಾರೀಕಿಗೆ. ಅದರ ಜೊತೆಯಲ್ಲಿ 25ಕ್ಕೆ ನಮ್ಮ ಕ್ಷೇತ್ರದಲ್ಲಿ ಸುಮಾರು 1,000 ಕೋಟಿ ರೂಪಾಯಿಯ ವಿವಿಧ ಅನುದಾನಕ್ಕೂ ಸಿಕ್ಕಿ, ಅದು ನೀರಿರಲಿ, ಬ್ರಿಡ್ಜ್ ಇರಲಿ, ರಸ್ತೆ ಇರಲಿ, ಇದೆಲ್ಲ ಕೂಡ ಒಂದು ಚಾಲನೆ ಕೊಡುವಂಥ ಕಾರ್ಯಕ್ರಮ ಕೂಡ ಇವತ್ತಿದೆ. ಸೊ ಅದಕ್ಕಾಗಿ ನಾನು ಹೇಳಿದ್ದೇನೆ, ಅದನ್ನೊಂದು ಬೇಕಾದರೂ ಮುಂದೆ ಫೆಬ್ರವರಿಗೆ ಬೇಕಾದರೂ ಹಾಕುವ. ಈ ದುಂಬು ತುಳು ಸಿನಿಮಾಡು ಅವಕಾಶ ತಿಕ್ಕಣಲ ತನಕ ಒಪ್ಪುನಂಚ ತಿಕ್ಕಂದು ನಡೆದವರ ಬೋಡ್ಚಿ ಪಂಡದಿತ್ತೆಂದು ಬೇತೆ ಬೇತೆ ಭಾಷೆಲಿನ ಸಿನಿಮಾ ನಟಿ ಸುಮನ್ ತಲ್ವಾರ್ ಪಂತೇರು. ಆರ ಉಪ್ಪುನ ಸುರೂತ ತುಳು ಸಿನಿಮಾ ಒಂಜಿ ಕೆಂಜಾರ್ ಗುತ್ತುಡು ಚಿತ್ರೀಕರಣ ನಡಪಾದಡು. ತುಳು ಸಿನಿಮಾ ಒಂಜಿ ಬೇತೆ ಬೇತೆ ಭಾಷೆಲಿನ ನಟೆ ಆದುಪ್ಪುನ ಸುಮನ್ ತಲ್ವಾರ್ರೆನ್ನು ನಾಡೊಂದು ಬೈದಳು. ತುಳು ಸೇರಿದು 5 ಭಾಷೆಲಡಿ ಈ ಸಿನಿಮಾ ತಯಾರು ಆಯರಿತದು ಸುಮನ್ ಮುಖ್ಯ ವೇಷ ಒಂಜಿಟ್ಟುಳ್ಳೇರು. ನೆತ್ತರೆಕ್ಕರೆ ಪನ್ಪುನ ಊರೊಂಜೆತ ಸುತ್ತ ಮುಡೆತ್ನ ಕತೆ ಒಂದು ಆದಿತ್ತದು ಕುಡ್ಲದ ಸುತ್ತಮುತ್ತಡು ಚಿತ್ರೀಕರಣ ನಡತೊಂದುಂಡು. ಸಿನಿಮಾ ಉದ್ಯಮಡು 45 ವರ್ಷ ಮುಗಿತದು. 47ಕ್ಕೆ ಕಾರ್ದಿನ ಸುಮನ್ ತಲ್ವಾರ್ ಕುಡ್ಲ ಮೂಲದಾರು. ತೆಲುಗು ನೂದು ಸಿನಿಮಾ, ತಮಿಳ್ದ 5, ಕನ್ನಡದ 25 ಸಿನಿಮೊಲೆಡು ಆರು ಪಾಲ್ದೆ ಸುಂದೇರು. ದೇಶದ ಪಾಕ ಭಾಷೆಲಿನ ಸಿನಿಮೊಡಿತ್ತಿನ ಸುಮನ್ ತಲ್ವಾರ್ 700 ಹೆಚ್ಚು ಸಿನಿಮೊಲೆಡು ಮುಖ್ಯವಾದಿತ್ತೇರು. ತುಳು ಸಿನಿಮೊಡು ಪಾಲ್ದೆತ್ತು ನೋಡುವುದು ಪಾಕ ವರ್ಷಲಡಿ ಇತ್ತನ ಕನ ಇತ್ತೆ ನಿಜ ಆತಂಡು. ಅವಕಾಶ ದುಂಬು ತಿಕ್ಕಂಡಲ ಎಂಕು ಒಪ್ಪುನ ವೇಷ ತಿಕ್ಕಂದು ನಡೆದವರ ಬೋಡ್ಚಿಂದು ಪಂಡದಿತ್ತೆಂದು ಸುಮನ್ ತಲ್ವಾರ್ ಪಂತೇರು. ನೆತ್ತರಕೆರೆ ಸಿನಿಮಾ ಕತೆ ಬೊಕ್ಕ ಐತ ವೇಷ ಅಂಚನೆ ಸಿನಿಮಾ ಕೂಟಗೂ ಉಪ್ಪುನ ಜವಾಬ್ದಾರಿನ ತೂದು ಸಿನಿಮಾ ಒಪ್ಪುದೆ ಎಂದು ಆರು ಪಂತೇರು. ಈ ತುಳು ಸಿನಿಮಾನು ಲಂಚುಲಾಲ್ರೆನ ಅಸ್ತ್ರ ಗ್ರೂಪ್ ತಯಾರು ಮಲ್ತೊಂದಿತ್ತದು. ಸ್ವರಾಜ್ ಶೆಟ್ಟಿ ನಿರ್ದೇಶನಡು ಇತ್ತೆ ಕೆಂಜಾರ್ ಗುತ್ತು ಇಲ್ಲಡು ಚಿತ್ರೀಕರಣ ನಡತೊಂದುಂಡು. ತೆಲುಗುಡು 100 ಸಿನಿಮಾ ಹೀರೋ ಕಂಪ್ಲೀಟ್ ಆಯ್ತು. 50 ಫಿಲಿಮ್ಸ್ ತಮಿಳ್ದು ಹೀರೋ ಮಲ್ತಿದ್ದಾರೆ. 25 ಫಿಲಿಮ್ಸ್ ಕನ್ನಡ ಆಯ್ತು. ಓವರಾಲ್ ಒಂದು 175 ಫಿಲಿಮ್ಸ್ ಆಸ್ ಎ ಹೀರೋ. ಬಾಕಿದ ಪೂರ ಇದು ಸ್ಪ್ಯಾನ್ ಆಫ್ 46 ಇಯರ್ಸ್ ಯಾನು ಟಚಿಂಗ್ 800 ಫಿಲಿಮ್ಸ್. ಒಂದು ನಿಜವಾದ ಒಂದು ಶಕ್ತಿ, ಒಂದು ಮಿರೇಕಲ್, ಒಂದು ದೇವರನ ಒಂದು ಶಕ್ತಿ ಒಂದೇ ಅನ್ಕೊಂಡೆ. ಹ್ಯೂಮನ್ಲಿ ಅಗೇನ್ ಐ ಆಮ್ ಸೇಯಿಂಗ್ ಇಟ್ಸ್ ನಾಟ್ ಪಾಸಿಬಲ್. ಬಟ್ ಹೆಂಗೆ ಸುರುಡ್ದಲ್ಲ ಎಂಚ ಬಂದಾಗ ಯಾನ್ ತಮಿಳ್, ತೆಲುಗು, ಕನ್ನಡ, ಮಲಯಾಳಂ, ಹಿಂದಿ, ಒರಿಯಾ, ಭೋಜ್ಪುರಿ, ಮರಾಠಿ, ಬಂಜಾರನ್ ಪೂರ ಮಲ್ತದೆ. ವೆರಿ ಮಚ್ ಹ್ಯಾಪಿ. ತುಳುಟು ಹೆಂಗೆ ಮಲ್ಪೋಡು ಸುಮಾರು ಜನಗಳು ಇವರು ತುಳುನಾಡ್ದ ಜನ ಇವರು ತುಳುಟು ಮಲ್ತಿದ್ದಾರೆ, ದಾಯ ಮಲ್ತಿದ್ದಾರೆ ಅದಕ್ಕೆ ಏನಿರ್ತಾರೆ. ಯಾನು ಫಸ್ಟ್ ಪಂಡ ಎಂಜ ಬಂದಾಗ ಏನು ಕ್ಯಾರೆಕ್ಟರ್ ಫಸ್ಟ್ ಟೈಮ್ ಪನ್ನಾಗ ಅದು ಪಾಸಿಟಿವ್ ಆಂಡಲ್ಲ ನೆಗೆಟಿವ್ ಆಂಡಲ್ಲ ಕ್ಯಾರೆಕ್ಟರ್ ಒಂದು ಎಡ್ಡೆ ಸ್ಟ್ರಾಂಗ್ ಕ್ಯಾರೆಕ್ಟರ್ ಒಂದು ಬೋರ್ಡು ಹೆಂಗೆ ಸುಮಾರು ಆಫರ್ ಬತ್ತುಂಡು. ಸುಮಾರು ಸ್ಟೋರಿ ಪೂರ ಪಂಡೇರು, ಕೆಲವು ಪುರ ನಮ್ಮ ದೈವದ ಪುರ ಪೂರ ಪಂಡೇರು. ನಾನು ಸುರುಟೆ ದೈವದ ಪೂರ ಮುಟ್ಟರೆ ಬಲ್ಲಿ ಒಂತೆ ಟೈಮ್ ದೆಪ್ಪುಗ ಪಂಡು ಅವನೊಂತೆ ಅಂದು ನೆಗ್ಲೆಕ್ಟ್ ಮಲ್ತೆ. ಬಟ್ ಹೆಂಗೆ ಡೈರೆಕ್ಟರ್ ಸ್ವರಾಜ್ ಆರು ಬತ್ತದ 1 ವರ್ಷ ದುಂಬು ಯಾನು ಉಡುಪಿ ಪುನಗ ಫೋನ್ ಮಲ್ತದ್ದು ಯಾನು ಒಂದು ಸ್ಟೋರಿ ಉಂಡು ಅಂತ ಏರಿಯಾಗ ಪನೋಡು ಒಂದು ಎಡ್ಡೆ ಕ್ಯಾರೆಕ್ಟರ್ ಒಂದು ಬಂಡೇರು ಬಲೆ ಒಂದು ಬಂಡೇರು. ಹೆಂಗೆ ನೆರೇಷನ್ ಪಂಡೇರು. ನೆರೇಷನ್ ಐ ವಾಸ್ ವೆರಿ ಮಚ್ ಇಂಪ್ರೆಸ್ಡ್. ಅವ್ರ ಪನ್ಪಿನ ಸ್ಟೈಲ್ ಅವಡು, ಅವ್ರ ಪನ್ಪಿನ ಸ್ಕ್ರೀನ್ ಪ್ಲೇನೇ ಹೆಂಗೆ ಅವಳು ಗೊತ್ತಾಂಡು ಪನ್ನಾಗ ಸ್ಟೋರಿ ನೆಡ್ಡೆ ಡೈಜೆಸ್ಟ್ ಮಲ್ತದ್ದು. ಒಂಜೊಂಜಿ ಕ್ಯಾರೆಕ್ಟರ್ಲ ಪೂರ ಡೈಜೆಸ್ಟ್ ಮಲ್ತದ್ದು. ಎಂಕು ಬೋಡಾದ ಎಂಚಿನ ಸ್ಪೆಷಲ್ ಪನ ಅಂದೆ ಒಂಜೊಂಜಿ ಕ್ಯಾರೆಕ್ಟರ್ದ ಹೈಲೈಟ್ ಪೂರ ಬೇಗ ಪಂದು ಎನ್ನ ಕ್ಯಾರೆಕ್ಟರ್ಲ ಎಂಚ ಉಂಡು, ಪರ್ಪಸ್ ಎಂಚಿನ, ಅದಂತ ಮೆಂಟಾಲಿಟಿ ಎಂಚಿನ, ಡಿಫ್ರೆಂಟ್ ಕ್ಯಾರೆಕ್ಟರ್ ಎಂಚಿನ, ಬಾಡಿ ಲ್ಯಾಂಗ್ವೇಜು ಪೂರ ಬಂಡೇರಿ. ನಮ್ಮ ಕ್ಯಾಟ್ಕಾ ಪಂಡಿ ನಮ್ಮ ತುಳು ಇಂಡಸ್ಟ್ರಿದ ಅಧ್ಯಕ್ಷ ಪೋಸ್ಟ್ಲ ನಮಗೆ ತಿಕ್ಕದಂಡು. ಸೊ ಯಾಪಲ ಒಂಜಿ ದಾದಾಂಡ ಒಂಜಿ ತುಳು ಇಂಡಸ್ಟ್ರಿಗೆ ದಾದಾಂಡ ಒಂಜಿ ಮನ್ಪೊಡೊಂದು ತರಟಿ ಯಾಪಲ ಉಪ್ಪುನು. ಸೊ ನಮ್ಮ ಇಡೀ ನಡತೊಂದು ಉಪ್ಪುನ ತುಳು
ಮೂವಿ ಒಂಜಿ ಟ್ರೆಂಡ್ ಎನ್ನ ಲೆಕ್ಕ ಇತ್ತ ಚೇಂಜ್ ಒಂದು ಬರೋದುಂಡು ಎನ್ನ ಲೆಕ್ಕಾಚಾರ ಪ್ರಕಾರ ಮಿಕ್ಲು ಮಂತಿನ ಶಾರ್ಟ್ಸ್ ಕೆಲವು ವಿಡಿಯೋ ಎಡಿಟ್ ಬರತ್ತೋ ಜಸ್ಟ್ ಸೊ ಜಸ್ಟ್ ಮುಲ್ಪನೆ ಅವು ಒಂಜಿ ನೆಕ್ಸ್ಟ್ ಲೆವೆಲ್ ಬರೋದುಂಡು ಅಪ್ಪ ಏನು ಇನ್ನೊಂದುಲ್ಲ ಇಂದು ಎಲ್ಲೊಂಜಿ ಥಿಯೇಟ್ರಿಗೆ ಬಂದಾಗ ಆ ಲೆವೆಲ್ ಬರೋದು 100% ಪನ್ಪೆಂದು ತೆರೆಕರೆ ಪಂಡಿನ ಒಂಜಿ ಮೂವಿ ಒಂಜಿ ಸಿಗ್ನೇಚರ್ ಆದುಪುಂಡು ತುಳು ಇಂಡಸ್ಟ್ರಿಗೋಸ್ಕರ ಒಂಜಿ ಸಿಗ್ನೇಚರ್ ಮೂವಿ ಆದುಪುಂಡು ಏನು ಪನ್ನೊಂದುಲ್ಲ ಸೊ ಮತ್ತೊಂದು ಕಾನ್ಫಿಡೆನ್ಸ್ ಬರೋದುಂಡು ಇಂಚಿನ ಪರ್ಟನ್ 100% ನಮ್ಮ ಚೇಂಜ್ ಮಂತೊಂದುಲ್ಲ ದೇವ್ರ ದಯಟ್ ಅವು ಎಡ್ಡ ರೀತಿಡೆ ಬರೋದು ಎಡ್ಡ ಡೈರೆಕ್ಷನ್ ವೈಸ್ಡ ಎಡ್ಡ ಆ್ಯಕ್ಟಿಂಗ್ ವೈಸ್ಡ ಒಂಜಿ ನೆಕ್ಸ್ಟ್ ಲೆವೆಲ್ ಬರೋದುಂಡು ಆಲ್ವೇಸ್ ನಮ್ಮ ತುಳು ಇಂಡಸ್ಟ್ರಿಗೆ ಸಪೋರ್ಟ್ ಆದುಪ್ಪ. ಬೆದ್ರ ತಾಲೂಕದ ತೋಡಾರ ಕೊಡಮಣಿತಾಯ ದೇವಸ್ಥಾನ ಬೊಕ್ಕ ಬ್ರಹ್ಮಬೈದರ್ಕಳ ಗರುಡಿದ ಜಾತ್ರೆ ಗುರುವಾರ ಕಾಂಡೆ ಆಕೆರಿಯಾಂಡು ಬುಧವಾರ ರಾತ್ರಿ ಬ್ರಹ್ಮಬೈದರ್ಲಿನ ನೇಮ ನಡತಂಡು. ತುಳುನಾಡ ಕಾರ್ಣಿಕದ ಇನೆವುಲ್ಲ ಬಂಟೆರಿಂದ ಪುದರ್ ಪೋಯಿನ ಕೋಟಿ ಚೆನ್ನೈರನು ನಾಡ್ದ ಇರ್ನುತ್ತ ಅಜಿಪೊಡ್ದು ಹೆಚ್ಚ ಗರುಡಿಲೆಡು ಆರಾಧನೆ ಮಲ್ತೊಂದು ಸಂಕ್ರಾಂತಿ ತಂಬಿಲ ತುಡರ ಬಲಿ ದೊಂಪದ ಬಲಿ ಕಾಲಾದಿ ನೇಮ ಕೊರೊಂದು ನಂಬೊಂದು ಬೈದಿರು. ಬೆದ್ರ ತಾಲೂಕು ತೋಡಾರ್ದ ಕೊಡಮಣಿತಾಯ ದೇವಸ್ಥಾನ ಬುಕ್ಕ ಬ್ರಹ್ಮಬೈದರ್ಕಳ ಗರುಡಿಡು ಐತಾರ ಕೊಡಿ ಏರ್ದು ಗುರುವಾರ ಮುಟ್ಟ ಕಾಲಾದಿ ಜಾತ್ರೆ ನಡತಂಡು. ಬುಧವಾರ ರಾತ್ರಿ ಬೈದಿರ್ಲ ನೇಮ ಅಟ್ಟಣೆ ಆದಿತ್ತಂಡು. ಬಯ್ಯ ಪುರ್ತು ಕಂತ್ ನೆಡ್ದು ಬುಕ್ಕ ಕೋಟಿ ಚೆನ್ನೈರು ಗರಡಿ ಜತ್ತದು ಬೈದಿರ್ಲ ನೇಮ ಭಾರಿ ಸಂಭ್ರಮೋಡು ನಡತಂಡು. ಸುರಿಯ ಒಪ್ಪ್ಯಾದ ನೇಮ ಬೈದಿರ್ಲೆ ಪೂಜಾರಿ ದರ್ಶನ ಪುಲ್ಯಕಾಂಡೆ ಕೋಟಿ ಚೆನ್ನೈರು ಸುರಿಯ ಪಾಡೊಂದು ಅಕೇರಿಗೆ ಭಕ್ತರಿಗೆ ಬೂಲ್ಯ ಕೊರ್ದು ನೇಮ ಬಿರಿಂಡೆ. ಊರ ಪರವೂರ ಭಕ್ತರು ಕೊಡಮಣಿತಾಯ ದೇವಸ್ಥಾನ ಬೊಕ್ಕ ಬ್ರಹ್ಮಬೈದರ್ಕಳ ಗರಡಿದ ಧರ್ಮದರ್ಶಿ ಬೊಕ್ಕ ಅನುವಂಶೀಯ ಆಡಳಿತದಾರು ತೋಡಾರ್ ಗುತ್ತು ವಿಶಾಲ ಕೀರ್ತಿ ಬಲಿಪ ಪ್ರಧಾನ ಪುರೋಹಿತರು ಮಾರೂರು ಖಂಡಿಗ ರಾಮದಾಸ ಆಸ್ರಣ್ಣ ಆಡಳಿತ ಮುಕ್ತೇಸರಿರು ಸೇವಾ ಸಮಿತಿ ದಕ್ಲು ಬೊಕ್ಕ ಗ್ರಾಮದ ಸರ್ವೇರ್ಲ ನೇಮ ತೂದು ದೈವಲಿನ ಇಂಬು ನಟ್ಟೊಂದು ಬೂಲಿಯ ದೆತೊಂಡಿರು. ಗುರುವಾರ ಪುಲ್ಯಕಾಂಡೆ ಕೊಡಿಜಾದು ಭಂಡಾರ ಜತ್ತಂಡು.
ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಉಳ್ಳಾಲ ವಲಯದ ನಿಲೆಟ್ಟು ಉಳ್ಳಾಲದ ಭಾರತ್ ಶಾಲಾ ಮೈದಾನಡು ಡಿಸೆಂಬರ್ 22 ವರ್ಷದ ಕೋಟಿ ಚೆನ್ನೆಯ ಗೊಬ್ಬದ ಕೂಟ ನಡಪೆರಂಡು ಪಂತದ ಪೊರ್ಲುದ ರೋಲಿಂಗ್ ಟ್ರೋಫಿಗೆ ಗುರುವಾರ ಕಂಕನಾಡಿ ಬ್ರಹ್ಮ ವೈದ್ಯರ್ಕಳ ಗರುಡಿಡು ಪೂಜೆ ಮಲ್ತದ ವೇದಿಕೆಗೆ ಕೊನೆಯರು. ಉಳ್ಳಾಲ ತಾಲೂಕದ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಉಳ್ಳಾಲ ಬೊಕ್ಕ ಬ್ರಹ್ಮಶ್ರೀ ಬಿಲ್ಲವ ಮಹಿಳಾ ವೇದಿಕೆ ಉಳ್ಳಾಲ ತೊಕ್ಕೊಟ್ಟದ ನಿಲಿಟ್ಟು ಡಿಸೆಂಬರ್ 22 ಐತಾರ ಉಳ್ಳಾಲದ ಭಾರತ್ ಶಾಲಾ ಮೈದಾನೋಡು ಕಾಂಡೆ 1 ಗಂಟೆಡ್ದು 22 ವರ್ಷದ ಕೋಟಿ ಚೆನ್ನೆಯ ಗೊಬ್ಬದ ಕೂಟ 2024 ನಡಪೆರುಂಡು. ಆಲೆಕ್ಕುಡು ಕೋಟಿ ಚೆನ್ನೆಯ ಗೊಬ್ಬದ ಕೂಟದ ಚಾಂಪಿಯನ್ಸ್ ಟ್ರೋಫಿದ ಪೊರ್ಲುದ ರೋಲಿಂಗ್ ಟ್ರೋಫಿ ಮಲ್ಪಾದಿತ್ತದೆ. ಐಕ ಗುರುವಾರ ಕುಡ್ಲ ಕಂಕನಾಡಿದ ಬ್ರಹ್ಮ ಬೈದರ್ಕಳ ಗರೋಡಿಡು ಪೂಜೆ ಮಲ್ಪಾಯರು. ಬ್ರಹ್ಮ ಬೈದರ್ಲೆಡ ಪ್ರಾರ್ಥನೆ ಮಲ್ತದು ಕೋಟಿ ಚೆನ್ನೆಯ ಗೊಬ್ಬದ ಕೂಟದ ಎಡ್ಡೆಪ್ಪುಗಾದು ನಟ್ಟೊಂದು ಪ್ರಸಾದದ ತೊಂಡಿರು. ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಉಳ್ಳಾಲದ ಗುರುಕಾರ್ಯರು ಕೆಟಿ ಸುವರ್ಣ, ಕಾರ್ಯಗುರುಕಾರ್ಯರು ಸತೀಶ್ ಕರ್ಕೇರ, ಕುಡ್ಲ ಮಹಾನಗರ ಪಾಲಿಕೆ ಸದಸ್ಯರು ಸಂದೀಪ್ ಗರೋಡಿ, ವೇದಿಕೆದ ಒತ್ತು ಗುರುಕಾರ್ಯರು ಹರೀಶ್ ಮುಂಡೋಳಿ, ಪ್ರಧಾನ ಸಾಂಸ್ಕೃತಿಕ ಕಾರ್ಯಂತರು ಜೀವನ್ ಕುಮಾರ್ ತೊಕ್ಕೊಟ್ಟು, ಸಂಘಟನಾ ಕಾರ್ಯಂತರು ಹರೀಶ್ ಅಂಬ್ಲಮೊಗ್ಗೆರು, ಪ್ರಧಾನ ಗೊಬ್ಬುದ ಕಾರ್ಯಂತರು ರಾಜೇಶ್ ಕೆರೆಬೈಲ್, ಸಾಂಸ್ಕೃತಿಕ ಕಾರ್ಯಂತರು ಗೋಪಿನಾಥ ಬಗಂಬಿಲ, ಜಗದೀಶ್ ಕೆರೆಬೈಲ್, ಪ್ರವೀಣ್ ನೆರಿಯ, ಲೋಹಿತ್ ಫಜೀರ್, ಗರೋಡಿದ ಚಂದ್ರಕಾಂತ ಅತ್ತಾವರ, ದಿನೇಶ್ ಕೆ ಅತ್ತಾವರ ಈ ಪೊರ್ತುಡಿದ್ದೇರು. ಜೀವನ್ ಕುಮಾರ್ ತೊಕ್ಕೊಟ್ಟು ಪಾತಿರ್ದು ಕೋಟಿ ಚೆನ್ನೆಯ ಗೊಬ್ಬದ ಕೂಟದ ಬಗೆಟ್ಟು ಮಾಹಿತಿ ಕೊರಿಯರು. ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ರಿಜಿಸ್ಟರ್ಡ್ ತೊಕ್ಕೊಟ್ಟು ಅವಲಕನೆ ಬಿಲ್ಲವ ಮಹಿಳಾ ವೇದಿಕೆ ಒಟ್ಟು ಸೇರಿಕೆಡು ಎಲ್ಲಂಜಿ ಡಿಸೆಂಬರ್ 29 ತಾರೀಕು ಐತಾರದಾನಿ ಉಳ್ಳಾಲದ ಭಾರತ್ ಸ್ಕೂಲ್ದ ಮೈದಾನಡು ಬರೆಯೊಂದು ಅದ್ದೂರಿಡು 22ನೇ ವರ್ಷದ ಕೋಟಿ ಚೆನ್ನೆಯ ಕ್ರೀಡಾಕೂಟ ನಡಪೆರಂಡು. ಐತ ನಿಮಿತ್ತವಾದ ನಮ್ಮ ಇನಿ ಆ ಒಂದು ಸಂದರ್ಭಡು ಅತಿ ಹೆಚ್ಚು ಅಂಕಪಟ್ಟಿನಂಚಿನ ಗ್ರಾಮದ ಕೋಟಿ ಚೆನ್ನೆಯ ಚಾಂಪಿಯನ್ಸ್ ಟ್ರೋಫಿ ಅವು ಕೊರಲ್ಲ. ಅವು ವಿಶೇಷವಾದ ಈ ವರ್ಷದ ಪಕ್ಕ ಒಂದು ರೋಲಿಂಗ್ ಟ್ರೋಫಿ ಪಂಡ ಆವರ್ತನ ಪದ್ಧತಿ ಪಂಡ ಈ ವರ್ಷ ಏರು ಗೆಂದಿರ ಆ ಗ್ರಾಮಕ್ಕೆ ಆ ಕೋಟಿ ಚೆನ್ನೆಯ ಚಾಂಪಿಯನ್ಸ್ ಟ್ರೋಫಿ ಅಕ್ಲೇ ಹೋಗ್ನು. 5 ವರ್ಷ ಬರ್ಪಿನ ವರ್ಷ ನಡಪಂಚಿನ ಒಂದು ಕೋಟಿ ಚೆನ್ನೆಯ ಕ್ರೀಡಾಕೂಟದ ಸಂದರ್ಭಡು ಅಕ್ಲವೇನು ನಮ್ಮ ಸಂಸ್ಥೆಗೆ ತಿರಕೊಡ್ದು 5 ಪಕ್ಕ ಏರು ಗೆಂದಿರು ಅಕ್ಲೇ ಹೋಗ್ನು. ಆ ರೀತಿಯ ಆವರ್ತನ ರೀತಿ ರೂಪಂಚಿನ ಒಂದು ರೋಲಿಂಗ್ ಟ್ರೋಫಿನ ಈ ಸರ್ತಿದ ಪಕ್ಕ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಈ ಒಂದು ಕ್ರೀಡಾಕೂಟ ಪ್ರಾರಂಭ ಅಂತಂದಿಲ್ಲ. ಆಯ್ತಾ ಆ ಒಂದು ಟ್ರೋಫಿ ಬಾರಿ ಕೊರ್ಲದ ಟ್ರೋಫಿ ಈತ ಒಂದು ಕೋಟಿ ಚೆನ್ನೆಯರ್ನ ಆ ಒಂದು ಆತನ ಒಟ್ಟು ಇರ್ತದೆ ಒಂದು ಕೊರ್ಲದ ಒಂದು ಟ್ರೋಫಿನ ಇನಿ ಸ್ವಲ್ಪ ತಯಾರು ಮಾಡ್ತಾನೆ. ಐಕೊಂದು ಪೂಜೆನು ನಮ್ಮ ಕೋಟಿ ಚೆನ್ನೆಯರ್ನ ಒಂದು ಬೆಳೆದಿದ ಕ್ಷೇತ್ರ ಐಕ್ ಆ ಕೋಟಿ ಚೆನ್ನೆಯರ್ನ ಆ ಒಂದು ಸಾನ್ನಿಧ್ಯದ ಆ ಗುರುಬಗುಡಿಟ್ಟು ಪೂಜೆ ಮಾಡ್ತೀನಿ. ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ನಿಲೆಟ್ಟು ಡಿಸೆಂಬರ್ 21 ಜನವರಿ 14 ಮುಟ್ಟ ಕರಾವಳಿ ಉತ್ಸವ ನಡೆದು ನಿಂತಿದೆ. ಮಂಗಳ ಕ್ರೀಡಾಂಗಣ ಕೈತಲ್ಲದ ಕರಾವಳಿ ಉತ್ಸವ ಮೈದಾನಡು ನಿಚ್ಚಲ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆತಂದುಂಡು. ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ನಿಲೆಟ್ಟು ವರ್ಷಲ ಕುಡ್ಲಡು ಕರಾವಳಿ ಉತ್ಸವ ನಡೆತಂದಿತ್ತು. ಕೊರೋನಾ ಸೀಕ್ ಬತ್ತ ನಡೆದ ಬೊಕ್ಕ ಉಂತುದಿನ ಕರಾವಳಿ ಉತ್ಸವ ಪಿರ ಈ ವರ್ಷದ್ದು ಶುರು ಆತಂಡೆ. ಡಿಸೆಂಬರ್ 21 ಶುರು ಆಯ್ನ ಕರಾವಳಿ ಉತ್ಸವಡು ಮಂಗಳ ಕ್ರೀಡಾಂಗಣ ಕೈತಲ್ಲದ ಕರಾವಳಿ ಉತ್ಸವ ಮೈದಾನಡು ನಿಚ್ಚಲ ಸಾಂಸ್ಕೃತಿಕ ಕಾರ್ಯಕ್ರಮ ದಿವಂದಿರು. ಬಯ್ಯಗ 6 ಗಂಟೆಗೆ ಶುರು ಆಪನ ಕಾರ್ಯಕ್ರಮಟು ಬುಧವಾರ ZTV, ಕಲರ್ಸ್ ಕನ್ನಡ, ಸ್ಟಾರ್ ಸುವರ್ಣ, ETV ಚಾನೆಲ್ಡ್ ಪುದರ್ಪೋಯಿನ ಕಲಾವಿದರಿಡ್ದು ಸ್ವರದುನಿಪುದ ಪದಕ್ಕುಳು ಮೂಡ್ದು ಬತ್ತಂಡು. ನಿಚ್ಚಲ ಕರಾವಳಿ ಉಚ್ಚೆದ ವಸ್ತು ಪ್ರದರ್ಶನ ಬೊಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮ ತುಯ್ಯರೆ ಕುಡ್ಲ ಸುತ್ತಮುತ್ತದ ಬೊಕ್ಕ ದೂರದ ಊರುಲೆಡ್ದು ಜನ ಬರಂದುಲೇರು. ಕರಾವಳಿ ಉತ್ಸವದ ಲೆಕ್ಕಳು ಡಿಸೆಂಬರ್ 22 ಜನವರಿ 14 ಮುಟ್ಟ ಕದ್ರ ಪಾರ್ಕ್ಡ್ ನಿಚ್ಚಲ ಬಯ್ಯ ನಾಳೆಡ್ದು ರಾತ್ರಿ 1 ಮುಟ್ಟ ರೋಬೋಟಿಕ್ ಪಾಂತಲಿನ ಪ್ರದರ್ಶನ ನಡೆತಂದುಂಡು. ಇಡಗಿನಿತ ನಮ್ಮ ಕುಡ್ಲ ಅದಳು ವಾರ್ತೆಲು ಮುಗಿದು ಸೊನ್ಮೇಲು.